ಉದ್ಘಾಟನಾ ಸಮಾರಂಭದ ಅತಿಥಿಗಳು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ಐರಿನ್ ಬೇಗಸ್ ಅವರು ವಹಿಸಿಕೊಳ್ಳಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಉದ್ಘಾಟಕರಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಯುತ ಅಮಳ ರಾಮಚಂದ್ರ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು. ಶ್ರೀಯುತ ರಾಮಚಂದ್ರ ಭಟ್ ಅವರು ನಿಕಟಪೂರ್ವ ಉಪಾಧ್ಯಕ್ಷರು. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಸ್ಕೌಟ್ ಮತ್ತು ಕಬ್ ಮಕ್ಕಳನ್ನು ಅಲ್ಲಿ ಕೂತ್ಕೊಳ್ಳಿಸಿ, ಉಳಿದಿರುವ ಎಲ್ಲ ಮಕ್ಕಳು ಕೂಡ ಒಳಭಾಗಕ್ಕೆ ಬರಬೇಕು. ಶ್ರೀಯುತ ರಾಮಚಂದ್ರ ಭಟ್ ನಿಕಟಪೂರ್ವ ಉಪಾಧ್ಯಕ್ಷರು, ರಕ್ಷಕ ಶಿಕ್ಷಕ ಸಂಘ, ಲಿಟಲ್ ಫ್ಲವರ್ ಶಾಲೆ, ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಆದರಣೀಯ ಶ್ರೀಯುತ ಚೇತನ್, ಶಾಲಾ ಸುರಕ್ಷಾ ಸಮಿತಿಯ ಅಧ್ಯಕ್ಷರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಆದರಣೀಯರ ನೇರವಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಎಲ್ಲ ಟೀಚರ್ಸ್, ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಇಲ್ಲಿ ಹಮ್ಮಿಕೊಂಡಿರುವ ಚಿಂತನ ದಿನಾಚರಣೆ 2026ರ ಉದ್ಘಾಟನಾ ಸಮಾರಂಭದಲ್ಲಿ ನಾವುಗಳಿದ್ದೇವೆ. ಎಲ್ಲ ಅತಿಥಿ ಬಂಧುಗಳು ಆಸನವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಶಕ್ತಿ ಮತ್ತು ಚೈತನ್ಯದ ಪ್ರತೀಕ, ಶ್ರದ್ಧೆ ಮತ್ತು ಏಕಮನಸ್ಸಿನ ದ್ಯೋತಕ, ಅದು ಪ್ರಾರ್ಥನೆ. ಸ್ಕೌಟ್ ಗೈಡ್ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಶಿವಪ್ರಿಯ ಇವರಿಂದ, ಶಿಕ್ಷಕಿ, ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು. ಮಕ್ಕಳು ಚೇರ್ ಸೌಂಡು ಬರದಾಗೆ ಮೆಲ್ಲ ಎದ್ದು ನಿಂತ್ಕೊಳ್ಬೇಕು. ಆಲ್ ಆಫ್ ಯು ಸ್ಟ್ಯಾಂಡ್ ಅಪ್. ಅಟೆನ್ಷನ್. ಪ್ರಾರ್ಥನಾ ಗೀತ್. दया कर दान भक्ति का हमें परमात्मा देना, दया करना हमारी आत्मा में शुद्धता देना, हमारा ध्यान में आवो प्रभु, आँखों में बस जावो, अंधेरे दिल में आकर के परम ज्योति जगा देना, बहो दो प्रेम की गंगा, दिलों में प्रेम का सागर, हमें आपस में मिलजुल कर प्रभु रहना सिखा देना, हमारा कर्म हो सेवा, हमारा धर्म हो सेवा, सदा ईमान हो सेवा, वो सेवक चर बना देना, वतन के वास्ते जीना, वतन के वास्ते मरना, वतन पर जा फिदा करना, प्रभु हमको सिखा देना, दया कर दान भक्ति का हमें परमात्मा देना, दया करना हमारी आत्मा में शुद्धता देना. ಆದರಣೀಯರೇ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನಿಗೆಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳನ್ನು ಸ್ವಾಗತಿಸುವಂಥದ್ದು ನಮ್ಮ ಸಂಸ್ಕೃತಿಯ ತಿರುಳು. ಆದರಣೀಯರೇ, ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ಐರಿನ್ ಬೇಗಸ್ ಅವರು. ಈ ಕಾರ್ಯಕ್ರಮದ ಮಾರ್ಗದರ್ಶಕರಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ಸಂಸ್ಥೆಯ ಮುಖ್ಯಸ್ಥರಿಗೆ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವೆಲ್ಕಮ್. ಕ್ಲಾಪ್ಸ್ ಗೋ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇಂದಿನ ಸಮಾರಂಭದ ಉದ್ಘಾಟಕರು, ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು. ಇವತ್ತು ಕಾರ್ಯಕ್ರಮಕ್ಕೆ 8:20ಕ್ಕೆ ಎಕ್ಸಾಕ್ಟ್ ಟೈಮಿಂಗ್ಸ್ಗೆ ಬಂದು ನಮ್ಮ ಜೊತೆ ಸಪೋರ್ಟನ್ನು ಮಾಡುವವರು, ಜೊತೆಗೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಂತರ ಮೊನ್ನೆಯ ದಿನ ನಮ್ಮ 50 ಮಕ್ಕಳ ಜೊತೆ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗಕ್ಕೆ ನಾವು ಹೋಗಿದ್ದೆವು. ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ 3ನೇ ಸ್ಥಾನದ ಧ್ವಜಸ್ತಂಭ ಉದ್ಘಾಟನೆ ಆಗಿದೆ. ಜೊತೆಗೆ 224 ವಿಧಾನಸಭಾ ಕ್ಷೇತ್ರಗಳನ್ನು ಲೆಕ್ಕ ಹಾಕಿದರೆ ರಾಜ್ಯದಲ್ಲೇ ನಂಬರ್ 1 ಒಂದು ದೊಡ್ಡ ಧ್ವಜಸ್ತಂಭವನ್ನು ಪುತ್ತೂರಿನಲ್ಲಿ ಸ್ಥಾಪನೆ ಮಾಡುವ ಪ್ರಮುಖ ರೂವಾರಿಗಳು, ಶಾಸಕರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ನಗರ ಯೋಜನಾ ಪ್ರಾಧಿಕಾರದ ವತಿಯಿಂದ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದವರು. ಇವತ್ತಿನ ಪತ್ರಿಕೆಯನ್ನು ನೋಡಿದರೆ ಗೊತ್ತಾಗುತ್ತೆ ಅವರ ಕಾರ್ಯಶೈಲಿ. ಮಯೂರದ ಕಡೆಯಲ್ಲಿ ಕಾಮಗಾರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂದಾಗ
ತಕ್ಷಣ ಅಲ್ಲಿ ಹೋಗಿ ಆ ಕಾಮಗಾರಿ ನಡೆಯುವುದರ ಮೇಲೆ ನಿಂತು ಆ ಕಬ್ಬಿಣ ಕಟ್ಟಿದ್ದ ಸಲಾಕೆಯನ್ನು ಕೂಡ ನಿನಗೆ ದಿನ ಅವರು ಚೆಕ್ ಮಾಡಿ ಯಾವ ರೂಪದಲ್ಲಿ ಆ ಕಾರ್ಯದಕ್ಷತೆ ಇರಬೇಕು ಅನ್ನುವ ಮೂಲಕ ಇದನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡಿದವರು ಶ್ರೀಯುತ ಅಮಳ ರಾಮಚಂದ್ರ ಅವರು. ನಮ್ಮ ಧ್ವಜಸ್ತಂಭದ ಉದ್ಘಾಟನೆಯ ದಿನ ಚಿಂತನಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನಾನು ಖಂಡಿತ ಬರ್ತೇನೆ ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮದ ನಂತರ ಅವರು ಬೇಳೂರಿಗೆ ಹೋಗಬೇಕು, ಆದರೂ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೇರಿರುವ ಎಲ್ಲರ ಪರವಾಗಿ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಶ್ರೀಯುತ ಅಮಳ ರಾಮಚಂದ್ರ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್, ಕ್ಲಾಪ್ಸ್ ಗೋ. ಕೃತಜ್ಞತೆಗಳು ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರು ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗೈಡ್, ಕ್ಲಾಪ್ಸ್ ಗೋ. ಕೃತಜ್ಞತೆಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಿಕಟಪೂರ್ವ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ರಾಮಚಂದ್ರ ಭಟ್ ಅವರು. ಸರ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್, ಕ್ಲಾಪ್ಸ್ ಗೋ. ಕೃತಜ್ಞತೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಶ್ರೀಮತಿ ಮೇಬಲ್ ಡಿಸೋಜ. ಮೊನ್ನೆ 6-7 ತಾರೀಕಿಗೆ ನಮ್ಮಲ್ಲಿ ಕ್ಯಾಂಪ್ ನಡೆದಾಗ 2 ದಿನ ಸಂಪೂರ್ಣವಾಗಿ ನಮ್ಮ ಜೊತೆ ತೊಡಗಿಸಿಕೊಂಡು ನಮ್ಮ ಕ್ಯಾಂಪ್ಗೆ ಅತ್ಯುತ್ತಮವಾದ ಸಪೋರ್ಟ್ ಮಾಡಿದವರು. ಸುಮಾರು 3,500 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯನ್ನು ತುಂಬಿರುವಂಥ ALT ಶ್ರೀಮತಿ ಮೇಬಲ್ ಡಿಸೋಜ್ ಅವರಿಗೂ ಕೂಡ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ವೆಲ್ಕಮ್, ಕ್ಲಾಪ್ಸ್ ಗೋ. ಜೋರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಲಾ ಸುರಕ್ಷಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಚೇತನ್ ಮೊಟ್ಟೆತಡಕ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್, ಕ್ಲಾಪ್ಸ್ ಗೋ. ಎಸ್, ಈ ಕಾರ್ಯಕ್ರಮದಲ್ಲಿ ಸುದ್ದಿ ಮಾಧ್ಯಮ ಮಿತ್ರರಾಗಿರುವಂಥ ಯತೀಶ್ ಅವರು ಜೊತೆಗೆ ಸುದ್ದಿ ಬಿಡುಗಡೆ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತಮಗೂ ಕೂಡ ಕೃತಜ್ಞತೆಗಳು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕ ಬಂಧುಗಳಿಗೆ, ವಿದ್ಯಾರ್ಥಿ ಮಿತ್ರರಿಗೆ, ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಾ ಇರುವಂಥ ಎಲ್ಲರಿಗೂ, ವಿಶೇಷವಾಗಿ ನಮ್ಮ ಪೋಷಕ ಮಿತ್ರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೋರಾಗಿ ವೆಲ್ಕಮ್, ಕ್ಲಾಪ್ಸ್ ಗೋ. ಸೊ, ಮುಂದೆ ನೇರವಾಗಿ ಭಜನೆ ನಡೆಯುತ್ತೆ, ಆಮೇಲೆ ದಪ್ಪ, ಆಮೇಲೆ ಇದು 3 ಜನ ಟೀಚರ್ಸ್ ಮೊಬೈಲ್ ಹಿಡ್ಕೊಂಡು ಕೂಡಲೇ ಇಲ್ಲಿ ಬರಬೇಕು ಸಾಂಗ್ ಪ್ಲೇ ಮಾಡಲಿಕ್ಕೆ. ಸಾಧರಣೀಯ ವಿದ್ಯಾರ್ಥಿ ಮಿತ್ರರೇ, 1 ನಿಮಿಷದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸಿ ತಕ್ಷಣ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೆ. 1 ನಿಮಿಷ ತಗೊಳ್ಳುತ್ತೇನೆ, ಯಾಕಾಗಿ ಈ ಕಾರ್ಯಕ್ರಮ ಅಂತ. ಆದರಣೀಯ ಮಿತ್ರರೇ, ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಈ ವರ್ಷ 100ನೆಯ ಚಿಂತನಾ ದಿನಾಚರಣೆಯನ್ನು ಜಾಗತಿಕ ಮಟ್ಟದಲ್ಲಿ ಆಚರಿಸಲಾಗುತ್ತೆ, ಭಾರತದಲ್ಲೂ ಆಚರಿಸಲಾಗುತ್ತೆ, ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಕೂಡ ಆಚರಿಸಲಾಗುತ್ತೆ. ಈ ವರ್ಷದ ವಿಶೇಷ ಏನಪ್ಪ ಅಂತ ಕೇಳಿದರೆ, ಗೈಡ್ಸ್ ಅಂತ ಹೇಳಿದರೆ ಸಹೋದರ ಸಹೋದರಿಯರು ಅನ್ನುವಂಥ ಒಂದು ಪರಿಕಲ್ಪನೆ. ಸೊ, ಈ ಭ್ರಾತೃತ್ವದ ಮನೋಭಾವನೆಯನ್ನು, ಈ ಸೌಹಾರ್ದತೆಯ ಮನೋಭಾವನೆಯನ್ನು ಶಾಲಾ ಹಂತದಲ್ಲಿಯೇ ಮಕ್ಕಳಲ್ಲಿ ಮೂಡಿಸುವ ಮೂಲಕ ಒಂದು ಸುಂದರ ಸಾಮರಸ್ಯದ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಶಾಲೆಯಿಂದ ಆರಂಭ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಒಂದು ಭಜನೆ, ದಪ್ ಮತ್ತು ಕ್ರೈಸ್ತರ ಒಂದು ಡ್ಯಾನ್ಸ್, ಈ 3ಅನ್ನೂ ಕೂಡ ಈ ಸಹೋದರ ಸಹೋದರಿಯರು ಅನ್ನುವ ಭ್ರಾತೃತ್ವದ ಭಾವನೆಯೊಂದಿಗೆ ಜೋಡಿಸಿ ನಾವು ಭಾರತೀಯರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಮೂಡಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಇವತ್ತು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ. ಮೊದಲಿಗೆ ಭಜನೆ, ದಪ್, ನಂತರ ಕ್ರೈಸ್ತ ಡ್ಯಾನ್ಸ್ ಮೊಳಗತ್ತೆ. ಅದಾದ ನಂತರ ನಾವು ಭಾರತೀಯರು ಅನ್ನುವಂಥ 3 ಧರ್ಮದ ಮಕ್ಕಳು ಕೂಡ ಒಟ್ಟಿಗೆ ನೃತ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇದೀಗ ಭ್ರಾತೃತ್ವದ ಭಾವನೆಯನ್ನು ಮೂಡಿಸುವಂತಹ ಒಂದು ಸುಂದರ ಭಜನೆ, ದಪ್ ಮತ್ತು ಕ್ರೈಸ್ತ ಡ್ಯಾನ್ಸ್ ನಿಮ್ಮ ಮುಂದೆ.
ಮಕ್ಕಳು ನಿಮ್ಮ ನಿಮ್ಮ ಚುಕ್ಕೆಯಲ್ಲಿ ಕೂತ್ಕೊಳ್ಬೇಕು, ಚಂದ ಮಾಡಿ. ಅಂಬಿಯ ಕಣ್ಮಣಿ ಅಂಬನ್ ಪುಗಳ್ ದಯಾನಮೇ ಅಂಬಿಯ ಕಳ್ಕದಿಪದಿ ಅಂಬನ್ ಪುಗಳ್ ದಯಾನಮೇ
ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ಮರಮನೆ ಎದ್ದರು ತುಲ್ಯಾತನೆ ನಿಂತರುವೆ ದೇವ, ಮರಮನೆ ಎದ್ದರು ತುಲ್ಯಾತನೆ ನಿಂತರುವೆ ದೇವ. ಯೇಸುವೇ ನೀನ ಬಲವು, ಯೇಸುವೇ ನೀನ ಜಯವು, ನೀನ ನಿಲ್ಲವು. ಯೇಸುವೇ ನೀನ ಬಲವು, ಯೇಸುವೇ ನೀನ ಜಯವು, ಯೇಸುವೇ ನೀನ ಧೈರ್ಯವು, ಯೇಸುವೇ ನೀನ ಬಲವು. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಯೇಸುವೇ ನೀನು ನನ್ನ ದೇವರು, ಯೇಸುವೇ ನೀನು ನನ್ನ ದೇವರು, ಯೇಸುವೇ ಯೇಸುವೇ ನೀನ ಬಲವು, ಯೇಸುವೇ ನೀನ ಜಯವು, ಯೇಸುವೇ ನೀನ ಧೈರ್ಯವು, ಯೇಸುವೇ ನೀನ ಎಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು. ಸಿಟ್ಟೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು. ಸಿಟ್ಟೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಇಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಇಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಯೇಸುವೇ ನೀನ ಬಲವು, ಯೇಸುವೇ ನೀನ ಜಯವು, ಯೇಸುವೇ ನೀನ ಧೈರ್ಯವು, ಯೇಸುವೇ ನೀನ ಎಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಎಲ್ಲರಿಗೂ ನಿಂತ್ಕೊಳ್ಳಿ. ಇದು ತಂದೆ ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು, ಜಾತಿ ಒಂದೇ ಧರ್ಮ ಒಂದೇ. ಒಂದೇ ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು, ಜಾತಿ ಒಂದೇ ಧರ್ಮ ಒಂದೇ. ಒಬ್ಬರ ಕಣ್ಣೀರ ಒಬ್ಬರು ಒರೆಸುವೆವು, ಒಬ್ಬರ ಹಸಿವನ್ನ ಒಬ್ಬರು ನೀಗುವೆವು. ಸಹಿಷ್ಣುತೆ ಕೊಟ್ಟವಳು ಭಾರತ ಮಾತೆ. ಕೃತಜ್ಞತೆಗಳು. ಮಕ್ಕಳು ಹಾಗೆ ಅಟೆನ್ಷನ್ ಕೆಳಗ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಅಲ್ಲೇ ಕೂತ್ಕೊಳ್ಳಿ ನೋಡಿ, ಎಲ್ಲ ಮಕ್ಕಳು ಅಲ್ಲೇ ಕೂತ್ಕೊಳ್ಳಿ. ಗೈಡ್ ಕ್ಲಾಪ್ಸ್ ಗೋ. ಇವತ್ತಿನ ಈ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶಾಲೆಯ ಜವಾಬ್ದಾರಿಯನ್ನು ಹೊತ್ತಿರುವ ಮೇಡಮ್ ಐರಿನ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದಂತಹ ಎಲ್ಲ ಪುಟಾಣಿ ಮಕ್ಕಳೇ, ಇವತ್ತು 23ನೇ ತಾರೀಕು, ನಿನ್ನೆ ದಿವಸ
ವಿಶ್ವಚಿಂತನಾ ದಿನ. ಈ ವಿಶ್ವಚಿಂತನಾ ದಿನದ ಅಂಗವಾಗಿ ನಾವೆಲ್ಲ ಸೇರಿಕೊಂಡು ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ, ಇದರಲ್ಲಿ ಭಾಗವಹಿಸಲಿಕ್ಕೆ, ಇದರಲ್ಲಿ ನಿಮ್ಮ ಜೊತೆಗೆ ಸೇರಲಿಕ್ಕೆ, ನಿಮ್ಮ ಈ ಏನು 3 ಧರ್ಮಕ್ಕೆ ಸೇರಿದ 3 ರೀತಿಯ ನೃತ್ಯ ಪ್ರಾಕಾರಗಳನ್ನು ನೋಡಿ ಆನಂದಿಸುವುದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸುತ್ತಲೂ ಕುಳಿತ ಮಕ್ಕಳು, ಮಧ್ಯದಲ್ಲೊಂದು ದೀಪ, ಅದರ ಸುತ್ತ ಹಾಡುವ, ಆಡುವ, ಕುಣಿಯುವ ಈ ನಿಮ್ಮ ಆಟ ಬಹಳ ಚಂದ. ಬಹಳ ದೊಡ್ಡ ಸಂದೇಶವನ್ನು ಈ ನಾಡಿಗೆ ಕೊಟ್ಟಿದ್ದೀರಿ ಮಕ್ಕಳೇ. 3 ಧರ್ಮಕ್ಕೆ ಸೇರಿದ 3 ರೀತಿಯ ನೃತ್ಯಗಳನ್ನು ನೀವು ಕೊಡುವುದರ ಮೂಲಕ ಮತ್ತು ಕಡೆಗೆ ನಾವೆಲ್ಲ ಭಾರತೀಯರು, ನಾವೆಲ್ಲರೂ ಒಂದೇ ಅನ್ನುವಂಥ ಹಾಡಿಗೆ ಮತ್ತೆ ಹೆಜ್ಜೆ ಹಾಕುವುದರ ಮೂಲಕ ಭೇದ ಭಾವದಿಂದ ಬಳಲುತ್ತಾ ಇರುವ, ಹಿಂಸೆಯಿಂದ ತೊಳಲುತ್ತಾ ಇರುವಂತಹ ಈ ಪ್ರಪಂಚಕ್ಕೆ ಒಂದು ಹೊಸ ಸಂದೇಶವನ್ನು, ಒಂದು ಉತ್ತಮ ಒಂದು ಚಿಂತನೆಯನ್ನು ನೀವು ತುಂಬಿದ್ದೀರಿ. ಚಿಂತನಾ ದಿವಸ ಇದು. ಇವತ್ತು ಬಾಲಕೃಷ್ಣ ಪೊರದಾಳ್ರವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಾಗ ನಾನು ಮೊನ್ನೆ ದಿವಸ ಒಪ್ಪಿಕೊಂಡಿದ್ದೆ. ಇವತ್ತಿನ ನನ್ನ ಬೇರೆ ಕಾರ್ಯಕ್ರಮವನ್ನು ನಾನು ಆಗ ಮರೆತಿದ್ದೆ. ಆದರೂ ಇದಕ್ಕೆ ಬರಲೇಬೇಕು ಅನ್ನುವ ಹಠದಿಂದ ಬೆಳಿಗ್ಗೆ ಬೇಗ ಬಂದು ಬೇಗ ಹೋಗುವ ಒಂದು ಒಪ್ಪಂದದಂತೆ ನಾನು ಇಲ್ಲಿಗೆ ಬಂದಿದ್ದೇನೆ. ಅವರು ನನ್ನನ್ನು ಸರಿಯಾಗಿ 9:10 ಬಿಡ್ತೇನೆ ಅಂತ ಹೇಳಿದ್ದಾರೆ. ಆ ಸಮಯ ದಾಟಿದೆ. ಆದರೂ ಚಿಂತೆ ಇಲ್ಲ. ಒಂದಷ್ಟು ಹೊತ್ತು ನಿಮ್ಮ ಜೊತೆಗೆ ಬೆಳೆಯುವ ಸಂತೋಷ ನನ್ನದು. ಮನೆಯಲ್ಲಿ ಹೋಗಿ ಅದನ್ನು ಅನುಭವಿಸಬೇಕಾದರೆ ಅನುಭವಿಸ್ತೇನೆ. ಲಾರ್ಡ್ ರಾಬರ್ಟ್ ಬೇಡನ್ ಪಾವೆಲ್ ಮತ್ತು ಲೇಡಿ ಓವನ್ ಬೇಡನ್ ಪಾವೆಲ್ ಅವರು ಸ್ಥಾಪಿಸಿದ ಈ ಸ್ಕೌಟ್ ಆ್ಯಂಡ್ ಗೈಡ್ಸಿನ ಇದರ ಚಿಂತನಾ ರೂಪವಾಗಿ ವಿಶ್ವಚಿಂತನಾ ದಿನ ಏನು ರೂಪುಗೊಂಡಿದೆ, ಅದರ ಪ್ರತಿಫಲವಾಗಿ, ಅದರ ಆಚರಣೆಯಾಗಿ ನಾವಿವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿ ವರ್ಷ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು ಚಿಂತನಾ ದಿನವನ್ನು ಮಾಡ್ತಾರೆ ಅಂತ ಕೇಳಿದೆ ನಾನು. ಇವತ್ತು ಫ್ರೆಂಡ್ಶಿಪ್ ಅನ್ನುವ ವಿಚಾರದಲ್ಲಿ ಚಿಂತನಾ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಫ್ರೆಂಡ್ಶಿಪ್ ಯಾಕೆ ಬೇಕು ನೋಡಿ, ನಾನಿವತ್ತು ಬಂದದ್ದೇ ಒಂದು ಫ್ರೆಂಡ್ಶಿಪ್ಪಿನ ಆಧಾರದಲ್ಲಿ. ಮೊನ್ನೆ ಒಪ್ಪಿಕೊಂಡವನು ನಾನು ಇವತ್ತು ಬಾರದೇ ಇರ್ತಿದ್ರೆ ಅವರಿಗೆ ಆಗ್ತಾ ಇತ್ತು. ನಾನು ಅವರಿಗೆ ನೋವು ಕೊಟ್ಟರೆ ಅದು ನನಗೂ ನೋವನ್ನು ಕೊಡ್ತಿತ್ತು. ಆಗ ನಮ್ಮ ಮಧ್ಯದ ಫ್ರೆಂಡ್ಶಿಪ್ ಬಿರುಕು ಬಿಡ್ತಿತ್ತು, ಕೊಟ್ಟ ಮಾತಿಗೆ ತಪ್ಪಿದ ಅಂತ. ಹಾಗಾಗಿ ನಾವು ಫ್ರೆಂಡ್ಶಿಪ್ಪನ್ನು ಉಳಿಸಿಕೊಳ್ಳಬೇಕಾದ್ರೆ ನಾವು ಫ್ರೆಂಡ್ಶಿಪ್ಪನ್ನು ಉಳಿಸಿಕೊಂಡ್ರೆ ನಮಗೆ ಅದರಿಂದ ಸಂತೋಷ ಸಿಗ್ತದೆ. ಫ್ರೆಂಡ್ಶಿಪ್ ಅನ್ನುವುದು ಅದು ಎಲ್ಲ ಜೀವಿಗಳ ಅದು ಒಂದು ಮೂಲಭೂತ ಗುಣ. ನೀವು ನಿಮ್ಮ ಮನೆಯಲ್ಲಿ ಒಂದು ನಾಯಿಯನ್ನು ಸಾಕಬಹುದು. ಇನ್ನೊಂದು ನಾಯಿಯನ್ನು ಕಂಡಾಗ ಅದು ಪ್ರೀತಿಯಿಂದ ಬಾಲವನ್ನು ಅಲ್ಲಾಡಿಸ್ತದೆ. ಈ ನಾಯಿಯ ಮರಿ ನಿಮ್ಮನ್ನು ಕಂಡಾಗ ಪ್ರೀತಿಯಿಂದ ಬಾಲವನ್ನು ಅಲ್ಲಾಡಿಸ್ತದೆ. ಅಂದರೆ ಅದು ನಮ್ಮ ಜೊತೆಗೆ ಗೆಳೆತನವನ್ನು ಸೂಚಿಸ್ತದೆ. ನೀವು ಕೂಡ ಹಾಗೆ ಮಕ್ಕಳೇ, ನೀವು ಶಾಲೆಗೆ ಬರ್ತೀರಿ, ಯಾರದ್ದೋ ಮನೆಯಿಂದ ಬರ್ತೀರಿ, ಯಾವುದೋ ಧರ್ಮದವರು ಬರ್ತೀರಿ, ಯಾವುದೋ ಜಾತಿಯ ಮಕ್ಕಳು ಬರ್ತೀರಿ. ನೀವೆಲ್ಲ ಇಲ್ಲಿ ಕೂತ್ಕೊಂಡ ನಂತರ ಒಂದು UKGಯಲ್ಲಿಯೋ LKGಯಲ್ಲಿಯೋ 1ನೇ ಕ್ಲಾಸಿನಲ್ಲಿಯೋ ಕುಳಿತ ನೀವು ನಿಮ್ಮ ಪಕ್ಕದಲ್ಲಿರುವ ಒಬ್ಬ ಮಗುವನ್ನು ಕೇಳ್ತೀರಿ. ನಿಮ್ಮ ಹಾಗೇ ಬಟ್ಟೆ ಹಾಕಿದ, ನಿಮ್ಮ ಹಾಗೇ ಇರುವ ಒಂದು ಪುಟ್ಟ ಮಗುವನ್ನು ಕೇಳ್ತೀರಿ, ನಿನ್ನ ಹೆಸರೇನು ಅಂತ, ನಿನ್ನ ಮನೆ ಎಲ್ಲಿ ಅಂತ ಕೇಳ್ತೀರಿ, ನಿಮ್ಮ ಅಪ್ಪ ಯಾರು ಅಂತ ಕೇಳ್ತೀರಿ. ಆಗ ಅವನು ನಿಮ್ಮನ್ನು ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ನಿಮ್ಮ ಮಧ್ಯೆ ಏನೋ ಒಂದು ಕಾಮನ್ ವಿಷಯಗಳು ನಿಮ್ಮ ಮಧ್ಯೆ ಬರ್ತದೆ. ಆಗ ನಾವು ಫ್ರೆಂಡ್ಸ್ ಆಗುವನ ಅಂತ ನೀವು ಕೇಳ್ತೀರಿ. ನೀವು ಫ್ರೆಂಡ್ಸ್ ಆದಾಗ ನೀವು ನಿಮ್ಮ ಜೊತೆಗೆ ನೀವು ಪರಸ್ಪರ ಪ್ರೀತಿಯನ್ನು ಹಂಚಿಕೊಳ್ತೀರಿ, ಸ್ನೇಹವನ್ನು ಹಂಚಿಕೊಳ್ತೀರಿ. ಅವನಿಗೆ ನೋವಾದರೆ ನೀವು ಪ್ರತಿಸ್ಪಂದನೆಯನ್ನು ಮಾಡ್ತೀರಿ. ನೀವು ನಿಮ್ಮ ಬುತ್ತಿಯಲ್ಲಿ ನಿಮ್ಮ ಅಮ್ಮ ನಿಮಗೆ ಒಂದು ವಿಶೇಷವಾದ ವಸ್ತುವನ್ನು ಕೊಟ್ಟರೆ ಅದನ್ನು ನಿಮ್ಮ ಗೆಳೆಯನಿಗೆ ನೀವು ಕೊಡ್ತೀರಿ, ನಿಮ್ಮ ಗೆಳತಿಗೆ ನೀವು ಕೊಡ್ತೀರಿ. ಹಾಗೆ ಅವನ ಮನೆಯಲ್ಲಿ ಏನಾದರೂ ವಿಶೇಷ ಇದ್ದದ್ದು ನಿಮಗೆ ಅದು ಸಿಗ್ತದೆ. ಅಂದರೆ ಪರಸ್ಪರ ಹಂಚುವುದರಿಂದ ಫ್ರೆಂಡ್ಶಿಪ್ ಬೆಳೆಯುತ್ತದೆ. ಫ್ರೆಂಡ್ಶಿಪ್ ಬೆಳೆದಂತೆ ಪರಸ್ಪರ ಹಂಚುವುದು ಹೆಚ್ಚಾಗ್ತದೆ. ಪರಸ್ಪರ ಹಂಚುವುದು ಹೆಚ್ಚಾದಾಗ ಪ್ರೀತಿ ಬೆಳೆಯುತ್ತದೆ, ಸ್ನೇಹ ಬೆಳೆಯುತ್ತದೆ. ಬಂಧುಗಳೇ, ಮಕ್ಕಳೇ, ನಮ್ಮ ಸಮಾಜದಲ್ಲಿ ನಮ್ಮದು ಭಾರತ ದೇಶ. ಈ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ದೇಶ.
ಇಲ್ಲಿ ಅನೇಕ ಜಾತಿ ಇದೆ, ಅನೇಕ ಧರ್ಮ ಇದೆ, ಅನೇಕ ಸಂಸ್ಕೃತಿ ಇದೆ, ಅನೇಕ ಭಾಷೆಯನ್ನು ಮಾತನಾಡುವ ಜನ ನಾವಿದ್ದೇವೆ. ನಾವು ನಮ್ಮ ಭಾಷೆಯೇ ಶ್ರೇಷ್ಠ, ನಮ್ಮ ಧರ್ಮವೇ ಶ್ರೇಷ್ಠ, ನಮ್ಮ ಸಂಸ್ಕೃತಿಯೇ ಶ್ರೇಷ್ಠ, ನೀವು ನನಗಿಂತ ಕೀಳು, ನನ್ನ ಜಾತಿಯೇ ಶ್ರೇಷ್ಠ, ನೀನು ಕೀಳು ಅನ್ನುವಂಥ ವಿಚಾರದಿಂದ ನಾವು ಪರಸ್ಪರ ಜಗಳ ಮಾಡಲಿಕ್ಕೆ ಹೊರಟ್ರೆ ನಾವು ಇಲ್ಲಿ ಸಂತೋಷವನ್ನು ಕಾಣುವುದರ ಬದಲು ನೋವನ್ನು ಕಾಣ್ತೇವೆ, ನಾವಿಲ್ಲಿ ಹಿಂಸೆಯನ್ನು ಕಾಣ್ತೇವೆ, ನಾವು ಪರಸ್ಪರ ಬಡಿದಾಟದಿಂದ ನಾವು ನಮ್ಮ ನೆಮ್ಮದಿಯನ್ನು ಕಳೆದುಕೊಳ್ತೇವೆ. ಆದ್ದರಿಂದ ನಾವು ಇನ್ನೊಬ್ಬರ ಸಂಸ್ಕೃತಿಯನ್ನು ಗೌರವಿಸುವುದರ ಮೂಲಕ, ಇನ್ನೊಬ್ಬರ ಧರ್ಮವನ್ನು ಗೌರವಿಸುವುದರ ಮೂಲಕ, ಇನ್ನೊಬ್ಬನ ಜಾತಿಯನ್ನು ಗೌರವಿಸುವುದರ ಮೂಲಕ, ಅದರ ಜೊತೆಗೆ ಇನ್ನೊಬ್ಬನ ಚಿಂತನೆಯನ್ನು, ಇನ್ನೊಂದು ವ್ಯಕ್ತಿತ್ವವನ್ನು ಗೌರವಿಸುವುದರ ಮೂಲಕ ನಾವು ಪರಸ್ಪರ ಪ್ರೀತಿಯನ್ನು, ಪರಸ್ಪರ ಸ್ನೇಹವನ್ನು ಬೆಳೆಸಿಕೊಳ್ಳಬಹುದು. ಇದರಿಂದ ಒಂದು ಸುಂದರ ಭಾರತವನ್ನು ನಿರ್ಮಾಣ ಮಾಡಬಹುದು. ನಾವು ಈಗಾಗಲೇ ಹೇಳಿದೆ, 3 ರೀತಿಯ ಭಜನೆಯನ್ನು ನೋಡಿದೆವು. ಬೇರೆ ಬೇರೆ ದೇವರನ್ನು ಸ್ತುತಿಸುವಂಥ ಭಜನೆಗಳು. ಆದರೆ ಮಕ್ಕಳೇ, ಬೇರೆ ಬೇರೆ ದೇವರು ಅಂತ ಇಲ್ಲ. ಹಿಂದೂಗಳ ದೇವರು ಬೇರೆ, ಮುಸಲ್ಮಾನರ ದೇವರು ಬೇರೆ, ಕ್ರೈಸ್ತರ ದೇವರು ಬೇರೆ, ಪಾರ್ಸಿಗಳ ದೇವರು ಬೇರೆ ಅನ್ನುವ ಬೇರೆ ಬೇರೆ ದೇವರು ಅಂತ ಇಲ್ಲ. ದೇವರು 3 ರೀತಿಯ ಅಥವಾ 4 ರೀತಿಯ 5 ರೀತಿಯ ದೇವರುಗಳು ಬೇರೆಲ್ಲೋ ಸ್ವರ್ಗಲೋಕದಲ್ಲಿ ಒಂದೊಂದು ಮನೆ ಕಟ್ಟಿಕೊಂಡು ಇಲ್ಲಿ ಅವನು ಅಲ್ಲಿ ಇವನು ಮತ್ತೊಂದು ಕಡೆ ಮತ್ತೊಬ್ಬ ಕೂತ್ಕೊಂಡು ಪರಸ್ಪರ ಜಗಳ ಮಾಡುವ ಅಥವಾ ತನ್ನದು ಬೇರೆ ಅಂತ ಹೇಳುವ ಪರಿಸ್ಥಿತಿ ಇಲ್ಲವೇ ಇಲ್ಲ. ನಾವೆಲ್ಲರೂ ದೇವರು ಅಂತ ಯಾರನ್ನು ಕರೀತೇವೆಯೋ ಆ ವ್ಯಕ್ತಿ ಒಬ್ಬನೇ. ಆ ವ್ಯಕ್ತಿಯೋ, ಅದು ಶಕ್ತಿಯೋ, ಅದು ಈ ಪ್ರಕೃತಿಯೋ, ಅದು ಒಂದೇ. ಆದರೆ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಡಿದ್ದೇವೆ. ಹೇಗೆ ಒಬ್ಬ ಕುರುಡರ ಗುಂಪು ಒಂದು ಆನೆಯನ್ನು ಹೇಗೆ ನೋಡ್ತಾರೆ, ಒಂದು ಕುರುಡರ ಗುಂಪು ಆನೆಯನ್ನು ನೋಡಿದರೆ ಸೊಂಡಿಲನ್ನು ಮುಟ್ಟಿದಂತಹ ಕುರುಡ ಏನು ಹೇಳ್ತಾನೆ ಅಂತ ಹೇಳಿದರೆ, ಆನೆ ಒಂದು ಉದ್ದದ ಹಗ್ಗದ ಹಾಗೆ ಅಂತ ಹೇಳ್ತಾನೆ. ಆನೆಯ ಕಾಲನ್ನು ಮುಟ್ಟಿದ ಒಬ್ಬ ಕುರುಡ ಹೇಳ್ತಾನೆ, ಆನೆ ಕಂಬದ ಹಾಗೆ ಇದೆ ಅಂತ ಹೇಳ್ತಾನೆ. ಆನೆಯ ಚರ್ಮದವನ್ನು ಮುಟ್ಟಿದಂಥ ಕುರುಡ ಹೇಳ್ತಾನೆ, ಆನೆ ದೊರಗಾಗಿ ಒಂದು ಏನು ಗೋಣಿ ಚೀಲದ ಹಾಗೆ ಇದೆ ಅಂತ ಹೇಳ್ತಾನೆ. ಆದರೆ ಆನೆ ಇದೆಲ್ಲಕ್ಕಿಂತ ಭಿನ್ನವಾದದ್ದು. ದೇವರನ್ನು ನಾವು ಹೇಗೆ ಕಾಣ್ತೇವೋ ಹಾಗೆ ನಾವು ಅವನನ್ನು ಸಂಬೋಧಿಸ್ತೇವೆ. ಕೆಲವರು ದೇವರನ್ನು ಯೇಸು ಅಂತ ಕರೆದ್ರು, ಕೆಲವರು ದೇವರನ್ನು ಅಲ್ಲಾಹು ಅಂತ ಕರೆದ್ರು, ಕೆಲವರು ದೇವರನ್ನು ರಾಮ ಅಂತ ಕರೆದ್ರು, ಕೃಷ್ಣ ಅಂತ ಕರೆದ್ರು, ವಿಷ್ಣು ಅಂತ ಕರೆದ್ರು, ಬೇರೆ ಬೇರೆ ಹೆಸರಿನಿಂದ ನಾವು ದೇವರನ್ನು ಕರೆದ್ರು. ನಮ್ಮನ್ನು ಪಾಲಿಸುವಂಥ ದೇವರು ಒಬ್ಬನೇ. ಆದ್ದರಿಂದ ನಾವೆಲ್ಲರೂ ಅವನ ಮಕ್ಕಳು. ದೇವರ ಇಚ್ಛೆಯಂತೆ ನಾವು ಕೆಲವರು ಹಿಂದೂಗಳಾಗಿ ಹುಟ್ಟಿದ್ದೇವೆ, ದೇವರ ಇಚ್ಛೆಯಂತೆಯೇ ನಾವು ಕೆಲವರು ಮುಸಲ್ಮಾನರಾಗಿ ಹುಟ್ಟಿದ್ದೇವೆ, ದೇವರ ಇಚ್ಛೆಯಂತೆಯೇ ನಾವು ಕೆಲವರು ಕ್ರೈಸ್ತರಾಗಿ ಹುಟ್ಟಿದ್ದೇವೆ. ಹಾಗಾಗಿ ದೇವರ ಇಚ್ಛೆಯಂತೆ ನಾವು ಬದುಕಬೇಕಾದಾಗ ದೇವರ ಮಕ್ಕಳಾದ ನಾವೆಲ್ಲರೂ ಒಂದೇ. ನಾವೆಲ್ಲರೂ ಪ್ರೀತಿಸಬೇಕು, ನಾವೆಲ್ಲರೂ ಅಣ್ಣ ತಮ್ಮಂದಿರು. ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಈ ಭೂಮಿಯ, ಈ ಭಾರತ ಮಾತೆಯ ಮಕ್ಕಳು. ನಾವೆಲ್ಲರೂ ಪ್ರೀತಿಸಬೇಕು ಅನ್ನುವ ಚಿಂತನೆಯಲ್ಲಿ ನಾವೆಲ್ಲ ಬದುಕೋಣ. ಈ ಶಾಲೆಯಲ್ಲಿ ನಾವು ನಿಮ್ಮ ಎಳೆಯ ಪ್ರಾಯದಲ್ಲಿಯೇ ಒಂದು ಒಳ್ಳೆಯ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಬೆಳೆಸಿಕೊಂಡು ಭಾರತದ ಸತ್ಪ್ರಜೆಗಳಾಗಿ ಒಂದು ಸುಂದರ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನನ್ನು ಪ್ರೀತಿಯಿಂದ ಕರೆದ ನಿಮಗೆ ಎಲ್ರಿಗೂ ಪ್ರೀತಿಯಿಂದ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಉದ್ಘಾಟನಾ ಮಾತುಗಳನ್ನಾಡಿ ನಮ್ಮ ಮಧ್ಯದಿಂದ ತೆರಳುತ್ತಿರುವಂತಹ ಶ್ರೀಯುತ ಅಮಳ ರಾಮಚಂದ್ರ ಅವರು 9 ಗಂಟೆ 10 ನಿಮಿಷ ಹೇಳಿದ್ದೆ, 15 ನಿಮಿಷ ಲೇಟ್ ಮಾಡಿ ಬಿಡ್ತಾ ಇದ್ದೇವೆ. ನಿಮ್ಮಲ್ಲಿ ವಿಶೇಷವಾಗಿ ಕ್ಷಮೆಯನ್ನು ಕೇಳುತ್ತಾ ಎಲ್ಲ ವಿದ್ಯಾರ್ಥಿಗಳು ದೊಡ್ಡ ಥ್ಯಾಂಕ್ ಯು ಕ್ಲಾಪ್ಸ್. ಬೇಳೂರಿಗೆ ಹೋಗುವವರು ನಮ್ಮ ಕಾರ್ಯಕ್ರಮವನ್ನು ಬಿಡಲಿಲ್ಲ. ದೊಡ್ಡ ಥ್ಯಾಂಕ್ ಯು ಕ್ಲಾಪ್ಸ್ ಬರಬೇಕು. ರೆಡಿ? ಥ್ಯಾಂಕ್ ಯು ಕ್ಲಾಪ್ಸ್ ಗೋ. ಎಸ್, ಅಮಳ ರಾಮಚಂದ್ರ ಅವರನ್ನು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಪ್ರೀತಿ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸರ್ ಹೇಳಿ. ಥ್ಯಾಂಕ್ ಯು ಅಮಳ ರಾಮಚಂದ್ರ ಅವರಿಗೆ ಕೃತಜ್ಞತೆಗಳು. ತಮ್ಮನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಮುಂದುವರಿಸ್ತಾ ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ALT ಶ್ರೀಮತಿ ಮೇಬಲ್ ಡಿಸೋಜ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ವೇದಿಕೆಯ ಮೇಲಿರುವ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸುವ ಈ ಶಾಲೆಯ ಮುಖ್ಯ ಗುರುಗಳೇ, ಹಾಗೆ
ಈ ಶಾಲೆಯ ಹಿತೈಷಿ ಬಂಧುಗಳೇ, ಈ ಶಾಲಾ ಶಿಕ್ಷಕರು ಹಾಗೂ ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಹ್ಯಾಟ್ಸಪ್ ನನ್ನದು. ಥ್ಯಾಂಕ್ ಯು. ಕ್ಲಾಪ್ಸ್ ಗೋ. ದಾಖಲೆ ಮಾಡಿದಂಥ ಈ ಒಂದು ಕಾರ್ಯಕ್ರಮ ಖಂಡಿತವಾಗಿ ನಾನು 31 ವರ್ಷದಿಂದ ಈ ಸ್ಕೌಟ್ ಗೈಡಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ 31 ವರ್ಷಗಳಲ್ಲಿ ನಾನು ವಿಶಿಷ್ಟವಾಗಿ ವಿಭಿನ್ನ ರೀತಿಯ ಕಾರ್ಯಕ್ರಮ ಈ ಸರ್ವಧರ್ಮ ಪ್ರಾರ್ಥನೆಯಲ್ಲಿ, ಸರ್ವಧರ್ಮ ಅಂದರೆ ಚಿಂತನಾ ದಿನಾಚರಣೆಯಲ್ಲಿ ನಾನು ನೋಡಿದಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ದಾಖಲೆ ಮಾಡಿದ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರ್. ಖಂಡಿತ ಇದು ನಮ್ಮ ಪುತ್ತೂರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಮಾದರಿ ಸರ್. ಖಂಡಿತ ಇದನ್ನು ನಾನು ನಮ್ಮ ಮುಖ್ಯ ಆಯುಕ್ತರಿಗೆ ನಾನು ಇದನ್ನು ತಲುಪಿಸ್ತೇನೆ. ಗೈಡ್ ಕ್ಲಾಪ್ಸ್ ಗೋ. ಪ್ರೀತಿಯ ಮಕ್ಕಳೇ, ಇಡೀ ಪ್ರಪಂಚದಲ್ಲಿಯೇ ಸೇವಾ ಮನೋಭಾವನೆ ಹಾಗೂ ಸರ್ವಧರ್ಮ ಸಮನ್ವಯತೆಯಿಂದ ಕೂಡಿದ ಒಂದೇ ಒಂದು ಸಂಸ್ಥೆ ಅಂದರೆ ಅದು ಸ್ಕೌಟ್ ಗೈಡ್. ಯಾವ ಸೇವೆ ಮಾಡಲಿಕ್ಕೂ ನಮ್ಮ ಸ್ಕೌಟ್ ಗೈಡ್, ರೋವರ್ಸ್ ಇರ್ಬೋದು, ರೇಂಜರ್ಸ್ ಇರ್ಬೋದು, ಸ್ಕೌಟ್ ಗೈಡ್ಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರು ಮುಂದುವರಿಯುತ್ತಾರೆ. ಅದೇ ರೀತಿಯಲ್ಲಿ ಸರ್ವಧರ್ಮ ಪ್ರಾರ್ಥನೆ ಇದೊಂದು ವಿಶೇಷ ರೀತಿ. ನಾವೀಗ ಈ ನಮ್ಮ ಶಾಲೆಯಲ್ಲಿ 3 ಧರ್ಮದವರು ಇರ್ಬೋದು, ಬಟ್ ದೊಡ್ಡ ನಾವೊಂದು ನ್ಯಾಷನಲ್ ಜಾಮೂರಿಯನ್ನು ಮಾಡಿದ್ದೆವು ಮೂಡುಬಿದ್ರೆಯಲ್ಲಿ. ಅಲ್ಲಿ 9 ಧರ್ಮದ ಜನರಿದ್ದರು ಇರ್ಬೋದು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರಸಿಕ, ಉರ್ದು, ಜೈನ ಇಂಥ ಎಲ್ಲ ಧರ್ಮದವರನ್ನು ಒಟ್ಟಿಗೆ ಸೇರಿ ಸರ್ವಧರ್ಮ ಸಮನ್ವಯತೆಯಿಂದ ಮಾಡುವಂಥ ಈ ಒಂದು ದಿನವೇ ಈ ಚಿಂತನ ದಿನಾಚರಣೆ. ಇದನ್ನೇ ನಮ್ಮ ಲಾರ್ಡ್ ಬೇಡನ್ ಪೌಲರು ಹೇಳಿದರು, ಸರ್ವಧರ್ಮ ಸಮನ್ವಯತೆ ನಮ್ಮಲ್ಲಿ ಇರಬೇಕು. ಅದನ್ನು ಇಲ್ಲಿ ನೀವು ತೋರಿಸಿಕೊಟ್ಟಿದ್ದೀರಾ. ಎಲ್ಲರಿಗೂ ನನ್ನ ಸ್ಕೌಟ್ ಗೈಡ್ ವಂದನೆಯನ್ನು ಸಲ್ಲಿಸ್ತೇನೆ. ರಾಷ್ಟ್ರಪಿತ ಗಾಂಧೀಜಿ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಮನೆಯಲ್ಲೂ ಇಂಥ ಸರ್ವಧರ್ಮ ಸಮನ್ವತೆಯ ಒಂದೊಂದು ಸ್ಕೌಟ್ ಗೈಡ್ ಮಕ್ಕಳು ಇರಬೇಕಂತೇಳಿ ನಿಮ್ಮ ಇಡೀ ಶಾಲೆಯನ್ನೇ ಸ್ಕೌಟ್ ಗೈಡನ್ನಾಗಿ ಮಾಡಿದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಬಾಳು ಉಜ್ವಲವಾಗಿ ಬೆಳಗಲಿ. ಇದಕ್ಕೆ ಸಹಕಾರವನ್ನು ಕೊಟ್ಟಂಥ ನಮ್ಮ ಶಾಲಾ ಮುಖ್ಯ ಗುರುಗಳು, ಹಾಗೆ ಈ ಶಾಲೆಯ ಬೆನ್ನೆಲುಬು ಅಂತ ಹೇಳ್ಬೋದು ನಮ್ಮ ಪೊರ್ದಾಳ್ ಸರ್. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಅಲ್ಲಿ ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಇರ್ತಾರೆ. ಇರಲಿ, ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಹಾಗೆ ಇನ್ನೂ ಇಂಥ ಉತ್ತಮ ಕೆಲಸಗಳನ್ನು ಮಾಡಲು ಅವರಿಗೆ ದೇವರು ಸಕಲವನ್ನು ಅನುಗ್ರಹಿಸಲಿ. ಹಾಗೆ ಈ ಶಾಲೆಯ ಶಿಕ್ಷಕ ಬಂಧುಗಳು ಎಲ್ಲರೂ ಅವರಿಗೆ ಸಹಕಾರ ನೀಡಿ ಇಂಥ ಉತ್ತಮವಾದ ಪವಿತ್ರವಾದ ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮಗಳನ್ನು ನಡೆಯುತ್ತವೆ, ಇನ್ನು ಮುಂದಕ್ಕೂ ನಡೆಯಲಿ ಅಂತ ಹೇಳ್ತಾ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಮಿಸುತ್ತಾ ಗೈಡ್ಸ್ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಗೈಡ್ ಕ್ಲಾಪ್ಸ್ ಗೋ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂಥ ಶ್ರೀಯುತ ರಾಮಚಂದ್ರ ಭಟ್ ಅವರು ನಿಕಟಪೂರ್ವ ಉಪಾಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಚಿಂತನಾ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಶಾಲಾ ಮುಖ್ಯೋಪಾಧ್ಯಾಯರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಮೇಬಲ್ ಟೀಚರ್ ಅವರೇ, ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ವಿನಯ ಸ್ವರ್ಣ ಅವರೇ, ಶಾಲಾ ಸುರಕ್ಷಾ ಸಮಿತಿ ಅಧ್ಯಕ್ಷರಾದ ಚೇತನ್ ಮೊಟೆ ತಡ್ಕ ಅವರೇ, ಮುಂಭಾಗದಲ್ಲಿರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ವಿದ್ಯಾರ್ಥಿನಿಯರೇ, ಬೇಡನ್ ಪೊವೆಲ್ ಅವರ ಜನ್ಮದಿನ ನಿನ್ನೆಯ ದಿವಸ. ಇವತ್ತು ನಾವು ಚಿಂತನಾ ದಿನಾಚರಣೆ, ಥಿಂಕಿಂಗ್ ಡೇ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ಇವತ್ತು ಈ ಶಾಲೆಯಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ ಹೀಗೆ ಸರ್ವಧರ್ಮ ಸಮ್ಮೇಳನ ಮಾಡಿದ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದಕ್ಕಾಗಿ ಆಯೋಜಿಸಿದಂತಹ ಮುಖ್ಯ ಶಿಕ್ಷಕಿ ಹಾಗೂ ಬಾಲಕೃಷ್ಣ ಸರ್ ಹಾಗೂ ಶಿಕ್ಷಕ ವೃಂದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 2 ಶಬ್ದಗಳು, ಒಂದು ಚಿಂತೆ, ಇನ್ನೊಂದು ಚಿಂತನ.
ಚಿಂತನೆಯನ್ನು ಯಾವಾಗ ಸರಿಯಾಗಿ ನಾವು ಮಾಡ್ತೇವೆಯೋ ಆಗ ನಮಗಿರುವಂತಹ ಚಿಂತೆ ದೂರ ಆಗ್ತದೆ. ಒಂದು ಸಲ ಈ ಮಹಾಭಾರತ ಯುದ್ಧದಲ್ಲಿ ಕರ್ಣನಿಗೆ ಮತ್ತು ಅರ್ಜುನನಿಗೆ ಯುದ್ಧ ಆಗುವಾಗ ಈ ಅರ್ಜುನನಿಗೊಮ್ಮೆ ಚಿಂತೆ ಆಗ್ತದೆ. ಸಾರಥಿಯಾಗಿದ್ದಂತಹ ಕೃಷ್ಣ ಅರ್ಜುನನಲ್ಲಿ ಕೇಳ್ತಾನೆ, ಯಾಕೆ ಚಿಂತೆ ಬಂತು ನಿನಗೆ ಅಂತೇಳಿ. ಆಗ ಅರ್ಜುನ ಹೇಳ್ತಾನೆ, ದೇವ, ನೀನು ಚಿಂತೆ ಯಾಕೆ ಬಂತು ಅಂತ ಕೇಳ್ತಾ ಇದ್ದಿ. ನಾನು ಅಷ್ಟು ಪ್ರಬಲವಾಗಿ ಯುದ್ಧವನ್ನು ಮಾಡುತ್ತಾ ಇದ್ದೇನೆ, ಬಿಲ್ಬಾಣಗಳನ್ನು ಪ್ರಯೋಗಿಸುತ್ತಾ ಇದ್ದೇನೆ. ಎದುರಾಳಿಯಲ್ಲಿದ್ದಂತಹ ಕರ್ಣನ ರಥವನ್ನು ಬುಗರಿಯಂತೆ ತಿರುಗಿಸಿ ಯೋಜನ ಹಿಂದಕ್ಕೆ ಸರಿಸಿದ್ದೇನೆ. ಕರ್ಣ ನನ್ನ ರಥವನ್ನು ಕೇವಲ ಬಿಲ್ಲಂತರಕ್ಕೆ ಮಾತ್ರ ಹಿಂದಕ್ಕೆ ಸರಿಸಿದ್ದಾನೆ. ಆದರೂ ನೀನು ಅವನನ್ನು ಹೊಗಳಿದ್ದಿ, ಇದು ನನಗೆ ಚಿಂತೆ ಆಯಿತು ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಒಳ್ಳೆಯ ಚಿಂತನೆಯನ್ನು ಕೊಡ್ತಾನೆ, ಅರ್ಜುನ, ನೀನು ಏನು ಯೋಚನೆಯನ್ನು ಮಾಡ್ತಾ ಇದ್ದಿ? ನೀನು ಯಾರು, ಅವನು ಯಾರು? ಕರ್ಣ ಕೇವಲ ಸೂತಪುತ್ರ, ಏನೂ ಅಲ್ಲದವನು. ನೀನು ಏನು? ದಶನಾಮಗಳನ್ನು ಹೊತ್ತಂತಹ ಸಾಮರ್ಥ್ಯವುಳ್ಳವನು, ಬ್ರಹ್ಮಾಂಡವನ್ನೇ ಹೊತ್ತಂತಹ ನಾನು ನಿನ್ನ ರಥದಲ್ಲಿ ಸಾರಥಿಯಾಗಿ ಕುಳಿತಿದ್ದೇನೆ. ಇಷ್ಟೆಲ್ಲ ಸಾಮರ್ಥ್ಯವನ್ನು ಹೊತ್ತಂತಹ ನೀನು ಕರ್ಣನೊಡನೆ ಯುದ್ಧ ಮಾಡಿ ಯೋಜನ ಹಿಂದಕ್ಕೆ ರಥವನ್ನು ಸರಿಸಿದ್ದು ದೊಡ್ಡ ಸಾಧನೆಯೇನೂ ಅಲ್ಲ. ಏನೂ ಅಲ್ಲದ ಅವನು ನಿನ್ನ ರಥವನ್ನು ಇಷ್ಟಾದರೂ ಹಿಂದಕ್ಕೆ ಸರಿಸಿದಲ್ವೋ, ಅದು ಅವನ ಸಾಧನೆ. ಅದಕ್ಕಾಗಿ ನಾನು ಕರ್ಣನನ್ನು ಎದುರಾಳಿಯಾಗಿದ್ದರೂ ಹೊಗಳಿದ್ದೇನೆ ಅಂತ ಹೇಳಿ ಅವನಿಗೆ ಸಮಾಧಾನವನ್ನು ಹೇಳ್ತಾನೆ. ಇದಕ್ಕಾಗಿ ನೀನು ಧನುಸ್ಸನ್ನು ಕೆಳಗಿಡಬೇಕಾಗಿಲ್ಲ, ಧನುಸ್ಸನ್ನು ಎತ್ತಿ ಅವನೊಡನೆ ಯುದ್ಧ ಮಾಡು. ಈಗ ಅರ್ಜುನನಿಗೆ ಅರ್ಥ ಆಯಿತು ಏನು ಅಂತ ಹೇಳಿ, ಯಾಕೆ ಹೊಗಳಿದ್ದು ಅಂತ ಹೇಳಿ. ಹಾಗಾಗಿ ದುಮ್ಮಾನವನ್ನು ಬಿಟ್ಟು ಬಿಲ್ಲನ್ನು ಹೆದೆಯೇರಿಸಿ ಯುದ್ಧವನ್ನು ಮತ್ತೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಸರಿಯಾದಂತಹ ಚಿಂತನೆ ಇದ್ದರೆ ನಮ್ಮ ಚಿಂತೆ ದೂರ ಆಗ್ತದೆ. ಯಾವಾಗಲೂ 90-95 ಮಾರ್ಕು ತೆಗೆಯುವವರು ಒಂದು ಸಲ ಮುಂದಿನ ಪರೀಕ್ಷೆಯಲ್ಲಿ 100 ಮಾರ್ಕು ತೆಗೆದರೆ ಅದು ದೊಡ್ಡ ಸಾಧನೆ ಅಲ್ಲ. 10-15 ಮಾರ್ಕು ತೆಗೆದು ಯಾವಾಗಲೂ ಕೆಂಪುಗೆರೆ ಇಳಿಸಿಕೊಂಡು ಸಾಧನೆಯನ್ನು ಮಾಡಿ ಮುಂದಿನ ಪರೀಕ್ಷೆಯಲ್ಲಿ 40 ಮಾರ್ಕು ತೆಗೆದರೆ ಅದು ನಿಜವಾಗಿ ಪ್ರಶಂಸನೀಯ. ಅಂತಹ ಸಾಧನೆ ನಮ್ಮಲ್ಲಿ ಬೇಕು. ಅಂತಹ ಸಾಧನೆಯನ್ನು ನಾವು ಮಾಡಿದಾಗ ಯಶಸ್ಸನ್ನು ಕಾಣಬಹುದು. ಉತ್ತಮವಾದ ಚಿಂತನೆಯನ್ನು ನಾವು ಮೈಗೂಡಿಸಿಕೊಂಡಾಗ ಮುಂಬರುವ ಭವಿಷ್ಯದಲ್ಲಿ ನಾವು ಉತ್ತಮ ಮಾನವರಾಗಿ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳುವುದಕ್ಕೆ ಆಗ್ತದೆ. ಇಂತಹ ಸಾಧನೆ ನಮ್ಮಲ್ಲಿ ಯಾವಾಗಲೂ ಇರಬೇಕು ಅಂತ ಹೇಳುವ ಮಾತನಾಡುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಮುಂದುವರಿಸ ನೇರವಾಗಿ ಅಧ್ಯಕ್ಷೀಯ ಮಾತುಗಳ ಕಡೆಗೆ ಸಾಗ್ತಾ ಇದ್ದಾವೆ. ಸಂಸ್ಥೆಯ ಮುಖ್ಯ ಶಿಕ್ಷಕಿ ಭಗಿನಿ ಐರಿನ್ ಬೇಗಸ್ ಅವರಿಂದ ಅಧ್ಯಕ್ಷೀಯ ಮಾತುಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರೇ, ಪೋಷಕರೇ, ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ನಾವು ವಿಶ್ವ ಚಿಂತನಾ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಈಗ ಇಬ್ಬರು ಅತಿಥಿಗಳು ಈ ದಿನದ ಮಹತ್ವವನ್ನು ಹೇಳಿಕೊಟ್ಟರು. ಚಿಂತನಾ ದಿನಾಚರಣೆಯ ಜೊತೆಗೆ ನಾವು ಸೌಹಾರ್ದ ಸಮನ್ವಯ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಿದೆವು. ಈಗ ಈ ಆಚರಣೆಗಳನ್ನು ಮಾಡುವುದರಿಂದ ನಾವು ಇದರಿಂದ ಏನು ಕಲಿಯಬೇಕೆಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಾವು ದೇಶವನ್ನು ಜಾತ್ಯತೀತ ರಾಷ್ಟ್ರ ಎಂದು ಕರೆಯುತ್ತೇವೆ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಸಹೋದರ ಸಹೋದರಿ ಎಂಬ ಆ ಒಂದು ಒಳ್ಳೆಯ ಕಲ್ಪನೆಯಿಂದ ನಾವು ಬದುಕ್ತಾ ಇದ್ದೇವೆ. ಇದಕ್ಕೆ ಶಾಲೆ ಒಂದು ಮುಖ್ಯ ಸ್ಥಳ. ಇಲ್ಲಿ ನಾವು ಜಾತಿ ಮತ ಭೇದವಿಲ್ಲದೆ ಬೆಳಗಿಂದ ಸಾಯಂಕಾಲ ತನಕ ಒಂದೇ ಕ್ಲಾಸ್ ರೂಮಿನಲ್ಲಿ, ಒಂದೇ ಬೆಂಚಿನಲ್ಲಿ, ಒಂದೇ ಅಡಿಗೆ ಪಾತ್ರೆಯಲ್ಲಿ ತಯಾರಾದಂಥ ಊಟವನ್ನು ಊಟ ಮಾಡಿ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವಂತಹ ಒಂದು ಪವಿತ್ರ ಸ್ಥಳ. ಪ್ರಿಯ ಮಕ್ಕಳೇ, ನಾವು ಇಂದು ಬೇಡನ್ ಪವೇಲ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡುವ ಮುಖಾಂತರ ಎಲ್ಲರೂ ನೀವು ಮಾನವರಾಗಬೇಕು ಎಂಬಂತಹ ಕುವೆಂಪುರವರ ಒಂದು ಒಳ್ಳೆಯ ಮಾತುಕತೆ, ಆ ವ್ಯಕ್ತಿತ್ವವನ್ನು ಇಲ್ಲಿ ನಾವು ಉಲ್ಲೇಖಿಸಬೇಕಾದುದು. ನಾವು ಎಲ್ಲೇ ಇರಲಿ, ಏನೇ ಆಗಿರಲಿ, ನೀನು ಮಾನವನಾಗಿರು. ಪ್ರಿಯ ವಿದ್ಯಾರ್ಥಿಗಳೇ, ಈ ಸ್ಕೌಟ್ ಗೈಡ್ ಕಾ ಬುಲ್ಬುಲ್ ಈ ಸಂಘಟನೆಯಿಂದ
ಸಂಸ್ಥಾಪಕರಾದವ ಬೇಡಂ ಪವೇಲ್ ಅವರು ವಿದ್ಯಾರ್ಥಿಗಳಲ್ಲಿ ಎಳೆ ವಯಸ್ಸಿನಲ್ಲಿಯೇ ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಭಾರತದ ಸತ್ಪ್ರಜೆಗಳಾಗಿ ಬೆಳೆಯಲು ಈ ಒಂದು ಒಳ್ಳೆಯ ದಿನ, ಚಿಂತನೆ ಮಾಡುವಂತಹ ದಿನ. ಆದ್ದರಿಂದ ಬೈಬಲ್ನಲ್ಲಿ ಒಂದು ವಾಕ್ಯವಿದೆ. ಯೇಸು ಕ್ರಿಸ್ತ ಹೇಳ್ತಾರೆ, ಯು ಆರ್ ದ ಸಾಲ್ಟ್ ಆಫ್ ದಿ ಅರ್ತ್, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಎರಡು ವಸ್ತುಗಳ ಅಗತ್ಯ ನಮಗೆ ಖಂಡಿತವಾಗಿ ತಿಳಿದಿದೆ, ಉಪ್ಪು ಹಾಗೂ ಬೆಳಕು. ಉಪ್ಪು ಇಲ್ಲದಿದ್ದರೆ ಯಾವುದೇ ಒಂದು ವಸ್ತು ನಮ್ಮ ನಾಲಿಗೆಗೆ ರುಚಿಯನ್ನು ಕೊಡಲ್ಲ. ಬೆಳಕಿಲ್ಲದೆ ಯಾವುದೇ ಒಂದು ಈ ಜಗತ್ತಿನಲ್ಲಿ ಬದುಕುವುದಿಲ್ಲ. ಈ ಎರಡು ವಸ್ತುಗಳು ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಒಂದು ಸಜೀವಿ ವ್ಯಕ್ತಿಯಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ, ಮಾನವನು ಕೂಡ ಅಷ್ಟೇ ಅಗತ್ಯವುಳ್ಳಂತಹ ಒಂದು ಜೀವಿ. ನಾವು ಮನುಷ್ಯ ಒಂದು ಸಮಾಜ ಜೀವಿ ಅಂತ ಹೇಳ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಸಮಾಜದಲ್ಲಿ ಬಾಳುವಾಗ ನಮ್ಮಲ್ಲಿ ಏನೇ ಕುಂದುಕೊರತೆಗಳಿರಲಿ, ಸಮಸ್ಯೆಗಳಿರಲಿ, ಕಷ್ಟಗಳಿರಲಿ, ನಾವು ಪರಸ್ಪರ ಯಾವಾಗ ಸ್ಪಂದಿಸಿ ಒಳ್ಳೆಯ ಮನೋಭಾವದಿಂದ ಸಹೋದರ ಸಹೋದರಿಯಂತೆ ಬಾಳ್ತೇವೆ, ಆಗ ನಮ್ಮ ಜೀವನಕ್ಕೆ ನಿಜವಾದ ಅರ್ಥವಿದೆ. ಮನುಷ್ಯನಾಗಿ ಈ ಭೂಮಿಗೆ ಬಂದದ್ದು ಒಂದು ಸಾರ್ಥಕತೆಯನ್ನು ಪಡೆಯುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ಸ್ವಲ್ಪ ಬಿಸಿಲು ಬರ್ತಾ ಇದೆ. ಆದ್ದರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಈ ದಿನವನ್ನು ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹೋದರ ಸಹೋದರಿಯರಂತೆ ಈ ಸ್ಕೌಟ್ ಗೈಡ್ನ ಸಂಸ್ಥಾಪಕರು ಹೇಳಿಕೊಂಡಂತಹ ಮಾತಿನಲ್ಲಿ ಸಹೋದರ ಸಹೋದರಿಯಂತೆ ಬೆಳಗಿ ಮಾನವರಾಗಿ ಈ ವಿಶ್ವದಲ್ಲಿ, ಸಮಾಜದಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಶಾಲೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಾಳೋಣ. ನಾವು ಎಳೆ ವಯಸ್ಸಿನಲ್ಲಿ ಬೆಳೆಸಿಕೊಂಡಂತಹ ಎಲ್ಲ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಸದಾ ಉಪಯೋಗಿಸೋಣ. ಒಳ್ಳೆಯ ಮಾನವರಾಗಿ ನಾವು ಬೆಳಗೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಹೇಳುತ್ತಾ, ಎಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಕೋರಿ ಎಲ್ಲರಿಗೂ ದೇವರ ಆಶೀರ್ವಾದಗಳನ್ನು ಕೋರ್ತೇನೆ. ಹಾಗೂ ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಕೃತಜ್ಞತೆಗಳು ಮಕ್ಕಳಾಗೇರಿ. ಧನ್ಯವಾದ ಒಟ್ಟಿಗೆ ಆಗ್ತಾ ಇರ್ತದೆ. ಧನ್ಯವಾದ ಸಮರ್ಪಣೆ ಶ್ರೀಮತಿ ವಿಲ್ಮಾ ಫರ್ನಾಂಡಿಸ್, ಗೈಡ್ ಶಿಕ್ಷಕಿ ಇವರಿಂದ. ದರ್ಬೆ ಪುತ್ತೂರು ಇಲ್ಲಿನ ಸ್ಕೌಟ್ ಗೈಡ್ ಕಬ್ಬುಲ್ ದಳದ ಪರವಾಗಿ ಹಮ್ಮಿಕೊಂಡಿರುವ ಚಿಂತನಾ ದಿನದ ಶುಭಾಶಯಗಳು. ಪ್ರತಿ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡುವವರು ಹಾಗೂ ನಮ್ಮ ನಡೆಗೆ ದಿಕ್ಕು ತೋರಿಸುವ ದೀಪದಂತೆ ಬೆಳಕನ್ನು ನೀಡುವ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ಐರಿನ್ BS ರವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಜೋರಾಗಿ ಥ್ಯಾಂಕ್ ಯು. ಕ್ಲಾಪ್ಸ್ ಗೋ. ನಿಸ್ವಾರ್ಥ ಸೇವೆಯ ನಿಮ್ಮ ಹೆಜ್ಜೆಗಳು ಶಾಲೆಯ ಬೆಳವಣಿಗೆಗೆ ದೀಪವಾಗಿವೆ. ನಮ್ಮ ಎಲ್ಲ ಶಾಲಾ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವವರು ನಮ್ಮ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ವಿನಯ ಸುವರ್ಣ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸ್ಕೌಟ್ ಗೈಡ್ ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವ ಶ್ರೀಮತಿ ಮೇಬಲ್ ALT ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಿಮ್ಮ ಸಮಯ, ಸಹಕಾರ ಮತ್ತು ಕಾಳಜಿ ನಮ್ಮ ಸಂಸ್ಥೆಗೆ ಶಕ್ತಿಯಾಗಿದೆ ಎಂಬ ಮಾತನ್ನು ಜ್ಞಾಪಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಯುತ ರಾಮಚಂದ್ರ ಭಟ್, ನಿಕಟಪೂರ್ವ ಉಪಾಧ್ಯಕ್ಷರು, ರಕ್ಷಕ ಶಿಕ್ಷಕ ಸಂಘ, ತಮಗೆ ಮನಪೂರ್ವಕ ಧನ್ಯವಾದಗಳು. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಬೆಂಬಲಿಸುವ ನಮ್ಮ ಸುರಕ್ಷಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಚೇತನ್ ಮೊಟ್ಟೆದಡ್ಕ, ತಮಗೆ ಮನದಾಳದ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯಲಿ ಅದನ್ನು ಎಲ್ಲರಿಗೆ ತಿಳಿಯುವಂತೆ ಮಾಡುವ ನಮ್ಮ ಸುದ್ದಿ ಮಾಧ್ಯಮ ಪತ್ರಿಕೆಯವರಿಗೆ, ಮಾಧ್ಯಮದವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮೆಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲು
ಯೋಜನೆ ರೂಪಿಸಿ ಯೋಚನೆ ಮಾಡಿ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ನಮ್ಮ ಶಿಕ್ಷಕರಾದ ಬಾಲಕೃಷ್ಣ ರೈ ತಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅತ್ಯುತ್ತಮ ಕಾರ್ಯಕ್ರಮ ನೀಡಿದ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕ ವೃಂದದವರಿಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕ್ಲಾಪ್ಸ್ ಗೋ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.